ನಂಬ್ತು ನಿಮ್ಮನ್ನು. ಎಕ್ಸಾಂಪಲ್ ಕೊಟ್ರೆ ಇದ್ರೆ ಪ್ರತಾಪ್ ತರ ಇರಬೇಕು ಅಂತ. ತಾವು ಸುಳ್ಳು ಹೇಳಿದ್ರ ಪ್ರತಾಪ್. ಆಡಿಯನ್ಸ್ ವೋಟಿಂಗ್ ಪ್ಲೀಸ್. 40% ಕೆಳಗೆ ಬಂದ್ರೆ ನೀವು ಮನೆಯಿಂದ ಹೇಗೆ ಬಂದಿರ್ತೀರೋ ಹಾಗೆ ವಾಪಸ್. ಬಿಗ್ ಬಾಸ್ ಮನೆ ಒಳಗೆ ಬಂದಾಗಿನಿಂದಲೂ ಡ್ರೋನ್ ಪ್ರತಾಪ್ ಎಲ್ಲರೊಂದಿಗೆ ಬೆರೆಯುತ್ತಿಲ್ಲ. ಬಹುತೇಕ ಭಾರಿ ಡಲ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಹೀಗೊಂದು ಡೌಟ್ ಬಿಗ್ ಬಾಸ್ ಮನೆ ಒಳಗೆ ಇದ್ದವರಿಗೆ ಕಾಡುತ್ತಿದೆ. ನೀವು ಓಪನ್ ಯಾಕೆ ಆಗ್ತಿಲ್ಲ ಅಂತ ತುಕಾಲಿ ಸಂತು ಕೂಡ ಡ್ರೋನ್ ಪ್ರತಾಪ್ಗೆ ಪದೇ ಪದೇ ಕೇಳುತ್ತಿದ್ದಾರೆ. ಇದೇ ಕಾರಣಕ್ಕೆ ಡ್ರೋನ್ ಪ್ರತಾಪ್ ಬಗ್ಗೆ ಇತರೆ ಸ್ಪರ್ಧಿಗಳಲ್ಲಿ ಬ್ಯಾಡ್ ಇಂಪ್ರೆಷನ್ ಅಥವಾ ಇಷ್ಟೇನು ಉತ್ತಮವಲ್ಲದ ಇಂಪ್ರೆಷನ್ ಕೂಡ ಮೂಡಿದೆ. ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಡ್ರೋನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಸಖತ್ ಟ್ರೋಲ್ ಆಗಿದ್ದ ಡ್ರೋನ್ ಪ್ರತಾಪ್ ಇದ್ದು ತಾನು ಏನು ಎಂಬುದನ್ನ ತೋರಿಸಲು ಬಿಗ್ ಬಾಸ್ಗೆ ಬಂದಿದ್ದೇನೆ ಅಂದಿದ್ದ ಡ್ರೋನ್ ಪ್ರತಾಪ್ ಇದೀಗ ದೊಡ್ಡ ಮನೆಯಲ್ಲಿ ಸೈಲೆಂಟ್ ಆಗಿದ್ದು ಎಲ್ಲರಿಗೂ ಶಾಕ್ ನೀಡಿದೆ. ಚಾಲೆಂಜ್ ಮಾಡಿ, ನಿಮಗೆ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಹೇಳ್ತಾ ಇದ್ದೀವಿ. ಇಲ್ಲೇನಾಗ್ತಿದೆ, ಮೋಟಿವೇಟ್ ಮಾಡೋ ಪ್ರತಿಯೊಬ್ಬನು ಸಾಚ ಅನ್ಕೊಂತಾ ಇದ್ದಾನೆ. ಈ ಜನರೇಷನ್ ನಾವು ರೈಟ್ ಆಗಿ ಮೋಟಿವೇಟ್ ಮಾಡ್ತಿಲ್ಲ, ಫಾಲ್ಸ್ ಆಗಿ ಮೋಟಿವೇಟ್ ಮಾಡ್ತಿದೀವಿ. ಕೇವಲ ಮಾತಿನಿಂದಲೇ ಇಡೀ ಕರ್ನಾಟಕವನ್ನಲ್ಲದೆ ಇಡೀ ದೇಶವನ್ನೇ ತಾನು ಡ್ರೋನ್ ವಿಜ್ಞಾನಿ ಎಂದು ನಂಬಿಸಿದ್ದ ಪ್ರತಾಪ್ ಈಗ ಬಿಗ್ ಬಾಸ್ ಮನೆಯೊಳಗೆ ಏಕಾಂಗಿ ಮೌನವಾಗಿರುವುದನ್ನು ಕಂಡು ಇತರ ಸ್ಪರ್ಧಿಗಳು ಆಶ್ಚರ್ಯಪಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಪ್ರದೀಪ್ ಈಶ್ವರ್ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಎಲ್ಲಾ ಸ್ಪರ್ಧಿಗಳಿಗೂ ಪ್ರದೀಪ್ ಈಶ್ವರ್ ಒಂದು ಟಾಸ್ಕ್ ನೀಡಿದ್ದರು. ಪ್ರತಿಯೊಬ್ಬರು ಮುಂದೆ ಬಂದು ತಮಗೆ ಗುಡ್ ಇಂಪ್ರೆಷನ್ ಮೂಡಿಸಿದ ಹಾಗೂ ಬ್ಯಾಡ್ ಇಂಪ್ರೆಷನ್ ಮೂಡಿಸಿದ ಓರ್ವ ಸ್ಪರ್ಧಿ ಮತ್ತು ಕಾರಣವನ್ನ ತಿಳಿಸಬೇಕಿತ್ತು. ಈ ಟಾಸ್ಕ್ ನಲ್ಲಿ ಬ್ಯಾಡ್ ಇಂಪ್ರೆಷನ್ ಅಲ್ಲಿ ಹೆಚ್ಚು ಮಂದಿ ಬೆಟ್ಟು ತೋರಿಸಿದ್ದು ಡ್ರೋನ್ ಪ್ರತಾಪ್ ಕಡೆಗೆ. ಎಲ್ಲರ ಜೊತೆಗೆ ಜಾಸ್ತಿ ಮಾತನಾಡುತ್ತಿಲ್ಲ, ಮಿಂಗಲ್ ಆಗುತ್ತಿಲ್ಲ, ಓಪನ್ ಅಪ್ ಆಗುತ್ತಿಲ್ಲ, ಸಪರೇಟ್ ಆಗಿ ಇರುತ್ತಾರೆ, ಡಲ್ ಆಗಿ ಇರುತ್ತಾರೆ. ಹೀಗೆ ಹಲವಾರು ಕಾರಣಗಳನ್ನು ನೀಡಿ ಡ್ರೋನ್ ಪ್ರತಾಪ್ ಬಗ್ಗೆ ತಮಗಾದ ಬ್ಯಾಡ್ ಇಂಪ್ರೆಷನ್ ನ ವಿವರಿಸಿದ್ದಾರೆ. ಆಡಿಯನ್ಸ್ ವೋಟಿಂಗ್ ಪ್ಲೀಸ್. 40% ಕೆಳಗೆ ಬಂದ್ರೆ ನೀವು ಮನೆಯಿಂದ ಹೇಗೆ ಬಂದಿರ್ತೀರೋ ಹಾಗೆ ವಾಪಸ್. ಇವನೊಬ್ಬ ಭಗ್ನ ಪ್ರೇಮಿ, ಇವನಿಗೆ ಒಬ್ಬ ಹುಡುಗಿ ಕೈ ಕೊಟ್ಟಿದ್ದಾಳೆ. ಇದೇ ಕಾರಣ ಈ ಪಾರ್ಟಿ ಯಾವಾಗಲೂ ಡಲ್ ಆಗೇ ಇರುತ್ತಾನೆ ಎಂದು ಕೆಲವರು ಹೇಳಿಕೊಂಡಿದ್ದಾರೆ. ನಿಜಕ್ಕೂ ಡ್ರೋನ್ ಪ್ರತಾಪ್ಗೂ ಒಬ್ಬ ಗರ್ಲ್ ಫ್ರೆಂಡ್ ಇದ್ದಾಳಾ ಅಥವಾ ಏನಾದರೂ ಬಿಟ್ಟು ಹೋಗಿದ್ದಾಳಾ, ಕೈ ಕೊಟ್ಟು ಹೋಗಿದ್ದಾಳಾ, ಇವನು ದುಡ್ಡು ಬೇಜಾನು ಕಳ್ಕೊಂಡಿದ್ದಾನ ಅನ್ನುವ ಮಾಹಿತಿ ಹಾಗೂ ಊಹಾಪೋಹಗಳು ಈಗ ಬಿಗ್ ಬಾಸ್ ಮನೆಯಲ್ಲಿ ಹರಿದಾಡುತ್ತಿರುವುದು ನಿಜ. ಈ ತರದ ಅವಕಾಶ ಸಿಗೋದು ತುಂಬಾನೇ ಕಮ್ಮಿ. ಪ್ರತಾಪ್ಗಿದು ಒಳ್ಳೆಯ ಅವಕಾಶ. ಇದನ್ನ ಅವರು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡರೆ ಬದುಕು ಕಂಪ್ಲೀಟ್ ಆಗಿ ಬದಲಾಗಬಹುದು. ಇದನ್ನೆಲ್ಲ ಮರೆತು ಬಿಡಿ, ಹೊಸ ಲೈಫ್ ಶುರು ಮಾಡಿ ಎಂದು ಇದೇ ಸಂದರ್ಭದಲ್ಲಿ ಗೌರಿ ಶಕ್ಕಿ ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ. 3 ತಿಂಗಳು ಇಲ್ಲೇ ಇರ್ತೀಯಾ, ಯಾವ್ದಾದ್ರು ಒಂದು ಹಕ್ಕಿಯನ್ನ ಪಟಾಯಿಸು, ಅಂದರೆ ಹುಡುಗಿಯನ್ನ ಪಟಾಯಿಸು. ನೀನು ಸಿಂಗಲ್ ಆಗಿದ್ದೀಯಾ, ಯಾರಾದರೂ ಸಿಂಗಲ್ ಆದವರ ಜೊತೆ ಕಮಿಟ್ ಆಗಿಬಿಡು ಎಂದು ಡ್ರೋನ್ ಪ್ರತಾಪ್ಗೆ ತುಕಾಲಿ ಸಂತು ಕಿವಿ ಮಾತು ಹೇಳಿದ್ದಾರೆ. ಅಂದ ಹಾಗೆ ಡ್ರೋನ್ ಪ್ರತಾಪ್ ಅವರಿಗೆ ಈಗ 26 ವರ್ಷ ವಯಸ್ಸಂತೆ. ಅವರ ಮೋಟಿವೇಶನ್ ಮಾತುಗಳನ್ನು ಕೇಳಿದ ಮೇಲೆ ಡ್ರೋನ್ ಪ್ರತಾಪ್ ಮತ್ತು ನಿಮ್ಮ ಮಾತು ಒಂದೇ ತರ ಅಂದಿದ್ದಾರೆ. ಇಬ್ಬರು ಇದೇ ತರ ಹಕ್ಕಿಗಳನ್ನ ಹಾರಿಸಿದ್ದಾರೆ ಎಂದು ಇನ್ನು ಕೆಲವರು ಅಂದುಕೊಂಡಿದ್ದಾರೆ. ಯಾವ ರೀತಿ ಡ್ರೋನ್ ಪ್ರತಾಪ್ ಜನರಿಗೆ ಮೂರ್ಖ ಮಾಡಿ ತಾನೊಬ್ಬ ವಿಜ್ಞಾನಿ ಎಂದು ಹೇಳಿಕೊಂಡಿದ್ದನೋ ಅದೇ ರೀತಿ ಕೆಲವೊಬ್ಬರು ಚಿಕ್ಕಬಳ್ಳಾಪುರ MLA ಪ್ರದೀಪ್ ಬಗ್ಗೆ ಕೂಡ ಈ ರೀತಿ ಮಾತುಗಳನ್ನ ಆಡುತ್ತಿದ್ದಾರೆ. ಅವರು ಕೂಡ ಚಿಕ್ಕಬಳ್ಳಾಪುರದ ಜನತೆಗೆ ಕಿವಿ ಮೇಲೆ ಹೂವಿಟ್ಟು ಇಲೆಕ್ಷನ್ ಗೆದ್ದಿದ್ದಾರೆ ಎಂದು ಊಹಾಪೋಹಗಳನ್ನ ಹಬ್ಬಿಸಿದ್ದಾರೆ. ನಾವೆಲ್ಲ ಕಾಪಿಟ್ ಮಾಡ್ತಾ ಇರೋದು MLA ಜೊತೆ. ನಾವೆಲ್ಲ ಬೆಂಗಳೂರಿಗೆ ಸೋಲಕ್ ಬಂದವರು, ಗೆಲ್ಲೋದೆಲ್ಲ ನಮ್ಗೆ ಕಾಂಪ್ಲಿಮೆಂಟ್. ಪ್ರತಾಪ್ ಹತ್ರ ಟ್ಯಾಲೆಂಟ್ ಕೂಡ ಇದೆ, ಅದನ್ನು ಯಾಕೆ ತೋರಿಸುತ್ತಿಲ್ಲ ಎಂಬುದು ಪ್ರಶ್ನೆ. ಪ್ರತಾಪ್ನ ಆಕ್ಟಿವೇಟ್ ಮಾಡಕ್ಕೆ ಇನ್ನೊಬ್ಬ ವ್ಯಕ್ತಿ ಪ್ರದೀಪ್ ಈಶ್ವರನ್ನ ಈ ಒಂದು ಬಿಗ್ ಬಾಸ್ಗೆ ಕರೆಸಲಾಗಿದೆ ಎಂದು ಕೂಡ ಕೆಲವರು ಹೇಳುತ್ತಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ನನಗೆ ಎಲ್ಲವೂ ಅರ್ಥ ಆಯಿತು. ಮುಂದಿನ ದಿನಗಳಲ್ಲಿ ನೋಡೋಣ ಹೇಗಿರುತ್ತೆ ಅಂತ. ಒಬ್ಬೊಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನೀವೇ ನೋಡ್ತಾ ಇರಿ ಎಂದು ಪ್ರತಾಪ್ ಹೇಳಿದ್ದಾರೆ. ಎಲ್ಲದಕ್ಕೂ ಒಂದು ಟೈಮ್ ಬೇಕು, ನನಗೆ ನನ್ನದೇ ಆದ ಒಂದು ಟೈಮ್ ಬೇಕು, ನಾನು ಮಾಡ್ತಿರುವ ಕೆಲಸವನ್ನು ನಾನು ಕಂಟಿನ್ಯೂ ಮಾಡುತ್ತೇನೆ ಎಂದು ಡ್ರೋನ್ ಪ್ರತಾಪ್ ಹೇಳಿದ್ದಾರೆ. ಕರ್ನಾಟಕ ತುಂಬಾ ನಂಬ್ತು ನಿಮ್ಮನ್ನು. ಎಕ್ಸಾಂಪಲ್ ಕೊಟ್ರೆ ಇದ್ರೆ ಪ್ರತಾಪ್ ತರ ಇರಬೇಕು ಅಂತ. ತಾವು ಸುಳ್ಳು ಹೇಳಿದ್ರ ಪ್ರತಾಪ್.
ಆಡಿಯನ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಡ್ರೋನ್ ಪ್ರತಾಪ್ ಈ ಹಿಂದೆ ಡ್ರೋನ್ ವಿಚಾರವಾಗಿ ಕರ್ನಾಟಕವಲ್ಲದೆ ಜಗತ್ತಾದ್ಯಂತ ಜನಪ್ರಿಯವಾಗಿದ್ದರು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ದ ಈ ವ್ಯಕ್ತಿ ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮದವರು. ಮಳವಳ್ಳಿ ಪಟ್ಟಣದ ರೋಟರಿ ಶಾಲೆಯಲ್ಲಿ 10ನೇ ತರಗತಿವರೆಗೂ ಓದಿದ ಪ್ರತಾಪ್ ಮುಂದೆ ಮೈಸೂರಿನ ಭಾರತೀನಗರದ ಜಿ ಮಾದೇಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ PUC ಮುಗಿಸಿದ್ದಾರೆ. ನಂತರ JSS ಕಾಲೇಜಿನಲ್ಲಿ BSc ಶಿಕ್ಷಣ ಪಡೆದಿದ್ದಾರೆ. ಡ್ರೋನ್ ಪ್ರತಾಪ್ 2017ರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಡ್ರೋನ್ ಪ್ರದರ್ಶನದಲ್ಲಿ ತಾವೇ ತಯಾರಿಸಿದ ಡ್ರೋನ್ ಅನ್ನ ಪ್ರದರ್ಶನ ಮಾಡಿದ್ದೆ. 100ಕ್ಕೂ ಹೆಚ್ಚು ದೇಶಗಳ ಪ್ರತಿಭಾನ್ವಿತರು ಭಾಗವಹಿಸಿದ್ದ ಆ ಸ್ಪರ್ಧೆಯಲ್ಲಿ ನನಗೆ ಗೋಲ್ಡ್ ಮೆಡಲ್ ಕೂಡ ದೊರಕಿತ್ತು ಎಂದು ಕನ್ನಡಿಗರಿಗೆ ಸುಳ್ಳು ಹೇಳಿರುವ ಆರೋಪವನ್ನ ಎದುರಿಸುತ್ತಿದ್ದಾರೆ. ಸದ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಸ್ಪರ್ಧಿಯಾಗಿ ಕೂಡ ಭಾಗವಹಿಸಿದ್ದಾರೆ. ನಾನೊಬ್ಬ ಯುವ ವಿಜ್ಞಾನಿ, ನಾನು ಡ್ರೋನ್ ತಯಾರಿಸಿದ್ದೇನೆ ಎಂದು ಹೇಳಿಕೊಂಡು ವ್ಯಾಪಕ ಸುದ್ದಿಗೆ ಗ್ರಾಸವಾಗಿ ವಿವಾದದ ಬಳಿಕ ನಾಪತ್ತೆಯಾಗಿದ್ದ ಡ್ರೋನ್ ಪ್ರತಾಪ್ ಮತ್ತೆ ಕಾಣಿಸಿಕೊಂಡಿದ್ದಾರೆ. ಹೌದು, ಪೊಲೀಸರ ವಿಚಾರಣೆಯನ್ನು ಎದುರಿಸಿ ಕಣ್ಮರೆಯಾಗಿದ್ದ ಡ್ರೋನ್ ಪ್ರತಾಪ್ ಬರೋಬ್ಬರಿ 2 ವರ್ಷಗಳ ನಂತರ ಮತ್ತೆ ಪತ್ತೆಯಾಗಿದ್ದಾರೆ ಹಾಗೂ ಸುದ್ದಿಯಲ್ಲಿದ್ದಾರೆ. ಕಿಚ್ಚ ಸುದೀಪ್ ಕೂಡ ಡ್ರೋನ್ ಪ್ರತಾಪ್ಗೆ ಕೆಲವೊಂದು ತೀಕ್ಷ್ಣ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಡೀ ಕರ್ನಾಟಕ ನಿಮ್ಮ ಬಗ್ಗೆ ತಮಾಷೆ ಮಾಡುತ್ತೆ, ಆ ಮೂಮೆಂಟ್ ನಿಮಗೆ ಹೇಗೆ ಅನಿಸಿತು ಎಂದು ಕೇಳಿದ್ದರು. ಅದಕ್ಕೆ ಡ್ರೋನ್ ಪ್ರತಾಪ್, ಇಡೀ ಕರ್ನಾಟಕ ಅಂತ ಅಲ್ಲ ಹೇಳಲ್ಲ, ಕೆಲವೊಂದು ಜನ ಮಾಡಿರುವ ಕೆಲಸ ಇದು. ಎಲ್ಲೋ ದೂರದಿಂದ ನೋಡಿ ಕೆಲವೊಬ್ಬರ ನಗಬಹುದು, ಆದರೆ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ, ನನ್ನ ಗುರಿ ಬಗ್ಗೆ ಕಾನ್ಫಿಡೆಂಟ್ ಆಗಿರುತ್ತೇನೆ ಎಂದು ಹೇಳಿದ್ದಾರೆ. ಹಾಗೆಯೇ ಕಿಚ್ಚ ಸುದೀಪ್ ಬಿಗ್ ಬಾಸ್ ಗೆಲ್ಲಬಲ್ಲೆ ಅಂತ ಯಾವ ಮನಸ್ಥಿತಿಯಿಂದ ಬಂದಿದ್ದ, ಯಾವ ಕಾನ್ಫಿಡೆನ್ಸ್ ಇಂದ ಬಂದಿದ್ದೀರಾ ಎಂದು ಕೇಳಿದಾಗ ನಾನು ಹೇಗಿರುತ್ತೇನೆ ಅದೇ ರೀತಿ ಇರ್ತೀನಿ. ಇಷ್ಟ ಆದರೆ ಜನ ನನ್ನನ್ನ ಫೈನಲ್ ವರೆಗೂ ಕರ್ಕೊಂಡು ಹೋಗ್ತಾರೆ, ಸಪೋರ್ಟ್ ಮಾಡಿ ಅಂತ ನಾನು ಯಾರಿಗೂ ಕೇಳಲ್ಲ. ಇಷ್ಟ ಆದ್ರೆ ನನಗೆ ಸಪೋರ್ಟ್ ಮಾಡಬಹುದು, ಇಲ್ಲದೆ ಮಾಡದಿರಬಹುದು. ಅದಕ್ಕೆ ಕಿಚ್ಚ ಸುದೀಪ್ ಕೇಳಿದ್ದು ಇಷ್ಟೇ, ಜನ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಎಂದು. ಅದಕ್ಕೆ ಡ್ರೋನ್ ಪ್ರತಾಪ್ ಕೊಟ್ಟ ಉತ್ತರ, ಏನೇ ಟಾಸ್ಕ್ ಕೊಟ್ಟರೂ ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ. ಜೀವನದಲ್ಲಿ ಕಷ್ಟಕರ ದಿನಗಳನ್ನ ನೋಡಿದ್ದೀನಿ. ಮೊದಲು ಡಿಪ್ರೆಷನ್ಗೆ ಒಳಗಾಗಿದ್ದು ಹೌದು, ಈಗ ಇಗ್ನೋರ್ ಮಾಡಿ ಮೂವ್ ಆಗ್ತಾ ಇದ್ದೀನಿ. ಜೀವನದಲ್ಲಿ ಗೆದ್ದೇ ಗೆಲ್ತೀನಿ. ನಾನು ಇಷ್ಟಪಟ್ಟ ಹುಡುಗಿ ನನಗೆ ಕೈ ಕೊಟ್ಟಿರಬಹುದು, ಆದರೆ ವಾಪಸ್ಸು ಅವಳನ್ನ ಪಡೆದೇ ಪಡೆಯುತ್ತೇನೆ ಎಂದು ಡ್ರೋನ್ ಪ್ರತಾಪ್ ಇಲ್ಲಿ ಹೇಳಿಕೊಂಡಿದ್ದಾರೆ. ನೋಡೋಣ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಈ ಹುಚ್ಚಾಟದಲ್ಲಿ, ಈ ಚೆಲ್ಲಾಟದಲ್ಲಿ, ಈ ಕಿತ್ತಾಟದಲ್ಲಿ, ಈ ಬಿಗ್ ಬಾಸ್ ಅನ್ನೋ ಮನೆಯಲ್ಲಿ ಏನೆಲ್ಲ ನಡೆಯುತ್ತಿದೆ ಅನ್ನೋದನ್ನ ಇಂಚಿಂಚಾಗಿ ನಿಮಗೆ ವರದಿಯನ್ನ ಮಾಡ್ತಾ ಇರ್ತೀನಿ. ಅಂದ ಹಾಗೆ ಡ್ರೋನ್ ಪ್ರತಾಪ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಹಾಗೂ ಪ್ರದೀಪ್ ಈಶ್ವರ್ ಬಗ್ಗೆನೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.